ದಾಳಿಯನ್ನು ಪ್ರಾರಂಭಿಸಲಾಗಿದೆ. ವಿರುದ್ಧ 7 ಬ್ರದರ್ಸ್ ಕಲ್ಪನೆ. ಒಂದು ಕಾಲದಲ್ಲಿ ನಿರಂತರವಾಗಿ ಕಬಡ್ಡಿ ನಡೆಯುವಂತಹ ಬಂಟ್ವಾಳದ ಊರಾಗಿತ್ತು ಕಲ್ಪನೆ. ಕೆಲವೊಂದು ವರ್ಷಗಳಿಂದ ಕಬಡ್ಡಿನಲ್ಲಿ ಸ್ಥಗಿತಗೊಂಡಿದೆ. ಇನ್ನು ಪುನರಪಿ ಯುವ ಆಟಗಾರರ ಕೊಡುವಿಕೆಯಿಂದ ಕಲ್ಪನೆಯಿಂದ ಬಂದ ವೇದರ 7 ಬ್ರದರ್ಸ್. ಅಂಚ ಗುರುವಾಯೂರಕೆರೆ ಸುಮುಖ ಮಿಗಳು ವರುದುಲಿಗೆ ಬಂದಿದೆ. ದಯಮಾಡಿ ಗಮನಿಸಿ, ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿ. ಇಂಡಿಯನ್ ಪಾಠ ಕೊಡಿ ದೊಡ್ಡಮನೆ ಪುನೀತ್ ರಾಜಕುಮಾರ್. ಇಂಡಿಯನ್ ಪಾಠ ಕೊಡಿ ದೊಡ್ಡಮನೆ ಪುನೀತ್ ರಾಜಕುಮಾರ್. 2 ತಂಡದ ನಾಯಕರು ತಮ್ಮ ಸಿದ್ಧತೆಯನ್ನು ಮಾಡಿ. ಹಾಗೆ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ MFC ಕಂಚುಲ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಈ 4 ತಂಡದವರು ತಮ್ಮ ಸಿದ್ಧತೆಯನ್ನು ಮಾಡಿ. ಆಮೇಲೆ ಪಂದ್ಯ ಮುಕ್ತಾಯ ಆಗುವಾಗ ತಮ್ಮ ಆಟಗಾರರನ್ನು ಔಟ್ ಮಾಡುವಂಥ ಕೆಲಸ ಮಾಡಬೇಡಿ. ಈಗಲೇ ತಮ್ಮ ಆಟಗಾರರನ್ನು ಔಟ್ ಮಾಡಿ ತಮ್ಮ ಸಿದ್ಧತೆಯನ್ನು ಮಾಡಿ. ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ MFC ಕಂಚುಲ ಇಂಡಿಯನ್ ಪಾತ್ರಕೋಡಿ ದೊಡ್ಡಮನೆ ಪುನೀತ್ ರಾಜಕುಮಾರ್. ಸೆವೆನ್ ಬ್ರದರ್ಸ್ ಕಲ್ಪನೆ ಮತ್ತು ವೆಲ್ಕಮ್ ತಕೋಡು ನಡುವೆ ಸ್ಪರ್ಧೆಯ ಆರಂಭದೊಂದಿಗೆ ಈ ನಡುವೆ ಯಶಸ್ವಿ ದಾಳಿಯನ್ನ ಕಾಣ್ತಾ ಇದೆ. 2 ಅಂಕಗಳು ಲಭ್ಯವಾಗುತ್ತಾ ಇದೆ ಕಲ್ಪನೆ ಮುನ್ನಡೆಯಲ್ಲಿ. ಗೋಚಾಲಕಟ್ಟೆಯಲ್ಲಿ ಅನೇಕ ವರ್ಷಗಳ ಇತಿಹಾಸ ಉಳ್ಳಂತಹ ವೆಲ್ಕಮ್ ತಕೋಡ್ ಈ ವರ್ಷ ಯುವ ಆಟಗಾರರಿಂದ ಆಧರಿಸಿದ್ದಾರೆ. ಆದರೆ ಪ್ರಸ್ತುತ ಆರಂಭದಲ್ಲಿ ಅಲ್ಪ ಹಿನ್ನಡೆಯನ್ನ ವೆಲ್ಕಮ್ ತಕೋಡ್ ತಂಡ 4 ವೆಲ್ಕಮ್ ಖಾತೆ ಆರಂಭ ಮಾಡಿಲ್ಲ. 7 ಬ್ರದರ್ಸ್ 4 ಅಂಕಗಳನ್ನು ಕಲೆ ಹಾಕಿದ. ಮುಕ್ತ ವಿಭಾಗದಲ್ಲಿ ಭಾಗವಹಿಸುವಂತಹ ತಂಡದ ನಾಯಕರು ಗಮನಿಸಿ. ಗಣೇಶ್ ಕಲ್ಯಾಣ ಬಳಗ ಗೌತಮ ಜನ ಅನಿಲ ದರ್ಬಾರ್ ಮಣಚ್ಚಾರು ಪ್ರಥಮ ಪಂದ್ಯವನ್ನು ಆಡಲಿಕ್ಕೆ 2 ತಂಡದವರು ತಾವು ಬಂದಿದ್ರೆ ತಮ್ಮ ಇರುವಿಕೆಯನ್ನು ತಿಳಿಸಿ. ಶಿವಾಜಿ ಸೇವಾ ಟ್ರಸ್ಟ್ ಬೆಂಗಳೂರು ಶೇಖರ್ ಕಾಲೇಜ್ ಮಣಚ್ಚಾರು, ಶೈನ್ ಸ್ಪೋರ್ಟ್ಸ್ ಬೆಂಗಳೂರು ವಿಕಾಸ್ ಕಾಲೇಜ್ ಬೆಂಗಳೂರು, SOS ಬಂಟ್ವಾಳ ಶಕ್ತಿ ಬೆಂಗಳೂರು, NH ಬಂಗೇರಗಟ್ಟೆ ಆಳ್ವಾಸ್ PUC, ಪ್ರೇರಣಾ ಮಂಗಳೂರು ಯುಕ್ತ ಫ್ರೆಂಡ್ಸ್ ಕನ್ನಡಕ, ವಿಕ್ರಮಪುರಿಯ ಸುರಭಿ ಬ್ರದರ್ಸ್ ಉಳ್ಳಾಲ. ಎಲ್ಲ ತಂಡದವರು ತಮ್ಮ ಇರುವಿಕೆಯನ್ನು ತಿಳಿಸಬೇಕು. ತಾವೆಲ್ಲ ಬಂದಿದ್ರೆ ತಮ್ಮ ಪಂದ್ಯಕ್ಕೆ ನಾವು ಕರೆಯನ್ನು ಕೊಡುವ ಮೊದಲು ತಮ್ಮ ಇರುವಿಕೆಯನ್ನು ತಿಳಿಸಿ. ಆಲ್ ಔಟ್ ಆಗಿದೆ. ವೆಲ್ಕಮ್ ತಗೋಟ್ 9-0 ಬ್ರದರ್ಸ್ ಕಲ್ಪನೆ ತಂಡ ಆರಂಭದಲ್ಲಿಗೆ ಎದುರಾಳಿಯನ್ನು ಕಟ್ಟಿ ಹಾಕಿದ 9 ಅಂಕಗಳನ್ನು ಕಲೆ ಹಾಕಿಕೊಂಡಿದೆ. ಮುನ್ನಡೆಯೊಂದಿಗೆ 7 ಬ್ರದರ್ಸ್ ಕಲ್ಪನೆ ಈ ಅಂಕಣದಲ್ಲಿ ಮುಂದೆ ನಡೆಯಲಿರತಕ್ಕಂಥ ಸ್ಪರ್ಧೆಗಾಗಿ ಈಗ ತಾನೇ ಕರೆಯನ್ನು ರವಾನಿಸಲಾಗಿದೆ. ಕಂಚಿಲ MFC ವಿರುದ್ಧ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಗಿ ಬೋನಸ್ ಒಂದಿಗೆ ಖಾತೆಯ ಪ್ರಾರಂಭ. ಬೋನಸ್
ಬೋನಸ್ ಅಂಕದೊಂದಿಗೆ ಖಾತೆ ಪ್ರಾರಂಭವಾಗಿದೆ. ವೆಲ್ಕಮ್ ದ ಕೋರ್ಟ್. ಬಿ ಅಂಕಣದಲ್ಲಿ ಈಗ ತಾನೇ ಸ್ಪರ್ಧೆ ಮುಂದುವರಿತಾ ಇದೆ. ಅಲ್ಲಿ ಮುಂದಿನ ಸ್ಪರ್ಧೆ ಇಂಡಿಯನ್ ಪ್ಯಾಟರ್ನ್ ಕೋಡಿ ವಿರುದ್ಧ ದೊಡ್ಡಮನೆ ಪುನೀತ್ ರಾಜ್ಕುಮಾರ್. ದ್ವಿತೀಯ ಸುತ್ತಿನ ಸ್ಪರ್ಧೆ ಆಗಿದೆ. 21ನೇ ಸ್ಪರ್ಧೆ ಇಂಡಿಯನ್ ಪ್ಯಾಟರ್ನ್ ಕೋಡಿ ದೊಡ್ಡಮನೆ ಪುನೀತ್ ರಾಜ್ಕುಮಾರ್. ಮತ್ತೆ ಟಕಲ್ ಅಂಕ 10-1. ಥರ್ಡ್ ರೈಟ್ 10-1. ಲೆವೆನ್ 11-1 ಕಲ್ಪನೆ. ಈಚ್ ಪಾಯಿಂಟ್. ದ್ವಿತೀಯ ಬದಿಯ ಪಂದ್ಯ ಪ್ರಾರಂಭಗೊಂಡಿದೆ. ಈ ಅಂಕಣದಲ್ಲಿ ಮುಂದೆ ನಡೆದಿರತಕ್ಕಂತಹ ಸ್ಪರ್ಧೆಗೆ ಈಗ ತಾನೇ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದಾವೆ. 22ನೇ ಸ್ಪರ್ಧೆ ಮುಂದೆ ಈ ಅಂಕಣದಲ್ಲಿ ಜರುಗಲಿದೆ. ತಾವುಗಳು ಸಿದ್ಧರಾಗುವಂತೆ. ಎಫ್ಎಫ್ಸಿ ಕಚ್ಚಿಲ ಮತ್ತು ಕರಂಕಿ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್. ಸೆಕೆಂಡ್ ಕಾಲ್ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್. ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ, ಎಂಎಫ್ಸಿ ಕಂಚಿಲ, ಇಂಡಿಯನ್ ಪ್ಯಾಟರ್ನ್ ಕೋಡಿ ದೊಡ್ಡಮನೆ ಪುನೀತ್ ರಾಜ್ಕುಮಾರ್. 4 ತಂಡದವರು ಸಿದ್ಧರಾಗಿ ಈ ಪಂದ್ಯ ಮುಕ್ತಾಯ ಆಗುವಾಗ ತಮ್ಮ ಸಿದ್ಧತೆ ಮುಗಿದಿರಬೇಕು. ದಯಮಾಡಿ ತಂಡದ ನಾಯಕರು ಗಮನಿಸಿ. ದ್ವಿತೀಯ ಬದಿಯಲ್ಲಿ ಚೇತರಿಕೆ ಆಟ 5 ವಿರುದ್ಧ 12 ಅಂಕಗಳೊಂದಿಗೆ ಮುನ್ನಡೆಯಲಿದೆ ಕಲ್ಪನೆ. ಈ ಅಂಕಣದಲ್ಲಿ ಮುಂದೆ ಕರಂಕಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಎಫ್ಎಫ್ಸಿ ಕಚ್ಚಿಲ.
ಅಂತಿಮ 5 ನಿಮಿಷದಲ್ಲಿ ಎ ಅಂಕಣದ ಆಟ 12-5. 12-5ರಲ್ಲಿ ಕಲ್ಪನೆ ಮುನ್ನಡೆಯಲ್ಲಿ. ಥರ್ಡ್ ರೈಟ್. ಗುಂಜತ್ತೋಡಿ ಅಥವಾ ಮಂಜಲ್ ಪಲ್ಕೆ ಕಬಡ್ಡಿ ತಂಡದ ಆಟಗಾರ ಯಾರಾಗಿದ್ದರೆ ಅವರು ದಯಮಾಡಿ ವೇದಿಕೆ ಬರಬೇಕು. ಗುಂಜತ್ತೋಡಿ ಅಥವಾ ಮಂಜಲ್ ಪಲ್ಕೆ. ಬಲ್ಕತ್ತು ಕೋಟ್ ತಂಡ ಹಿನ್ನಡೆಯಲ್ಲಿದೆ. 8 ಅಂಕಗಳ ಅಂತರದಲ್ಲಿ ಸಾಗ್ತಾ ಇದೆ ಈ ಬಾರಿ. ಸಿಂಗಲ್ ಪಾಯಿಂಟ್. ಥರ್ಡ್ ರೈಟ್ 6-13. 5-13 6-5-13 ಸ್ಪರ್ಧೆ. ಎರಡನೇ ಅಂಕ 7-13 ಅಂತರ 6ಕ್ಕೆ ಕುಗ್ಗಿದೆ. ತಿರುಗೇಟನ್ನು ನೀಡುವಂತಹ ಪ್ರಯತ್ನದಲ್ಲಿ ವೆಲ್ಕಮ್ ಟು ಕೋರ್ಟ್. 6-7-13. Last 3 minutes. 7-13. And this occasion touch. Point goes to Kalpane. 14-7. ಕಲ್ಪನೆಯ ಮುನ್ನಡೆ ಮುಂದುವರಿಯುತ್ತಾ ಇದೆ. ಪಂದ್ಯದಲ್ಲಿ ಗೆಲುವಿನ ಕಡೆ ಈ ಬಾರಿ ಬೋನಸ್ ಪ್ಲಸ್ ಸಿಂಗಲ್ 2 ಅಂಕ ವೆಲ್ಕಮ್ ಟು ಕೋರ್ಟ್ ಖಾತೆಗೆ. ಬೋನಸ್ ಪ್ಲಸ್ ಸಿಂಗಲ್ 9. ಲಾಸ್ಟ್ ಅಂತಿಮ ನಿಮಿಷದಲ್ಲಿ ಈ ಅಂಕಣ ಗೆಲುವು ಕಲ್ಪನೆ ಭಾಗಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳಿವೆ. ಈ ಅಂಕಣದಲ್ಲಿ ಮುಂದೆ ನಡೆಯುವಂತಹ ಸ್ಪರ್ಧೆಗಾಗಿ ಅಂತಿಮ ಕರೆ ಎಂಎಫ್ಸಿ ಕಚ್ಚಿಲ ಮತ್ತು ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಗಿ. ಶ್ರೀ ದುರ್ಗಾ ಕರಂಗಿ ಎಂಎಫ್ಸಿ ಕಚ್ಚಿಲ ಪ್ರವೇಶ ದ್ವಾರಕ್ಕೆ ಬನ್ನಿ. ಅಂತಿಮ ಕರೆ ಲಾಸ್ಟ್ ಕಾಲ್. ಸ್ಪರ್ಧೆ ಇಲ್ಲಿಗೆ ಪೂರ್ಣಗೊಂಡಿದೆ. 7 ಬ್ರದರ್ಸ್ ಕಲ್ಪನೆ ತಂಡ ಜಯವನ್ನು ದಾಖಲಿಸಿ ಮುಂದಿನ ಹಂತಕ್ಕೆ ಲಗ್ಗೆಯಿಟ್ಟಿದೆ. ಧನ್ಯವಾದಗಳು. ವೆಲ್ಕಮ್ ಟು ಕೋರ್ಟ್. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಮುಂದೆ ಇಲ್ಲಿ 22ನೇ ಸ್ಪರ್ಧೆ ಎಂಎಫ್ಸಿ ಕಂಚಿನ ವಿರುದ್ಧ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕರಂಗಿ. ಬನ್ನಿ.